ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೈನರ್ ಕುರ್ತೀಸ್ ಸೆಟ್ಸ್ ಹಾಗೆಯೇ ಸಾರೀಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಒಬ್ಬಳೇ ತೋರಿಸ್ತಾ ಇಲ್ಲ, ಸೊ ನನ್ನ ಅಮ್ಮನೂ ಇರ್ತಾರೆ. ಸೊ ನಮ್ಮ ಇಬ್ಬರ ಚಾಯ್ಸ್ ಹೇಗಿತ್ತು, ನಾನು ಈ ಸತಿ ಮೀಶೋ ಬ್ರ್ಯಾಂಡಿಂದ ಖುಷಿಯಲ್ಲಿದ್ದೀನಾ ಅಥವಾ ಡಿಸಪಾಯಿಂಟ್ ಆಗಿದ್ದೀನಾ ಅಂತ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡ್ತಾ ಇದ್ದೀರಲ್ಲ, ನಾನು ಹಾಕೊಂಡಿರುವಂಥ ಫಸ್ಟ್ ಔಟ್ಫಿಟ್ ಗ್ರೀನ್ ಕ್ರಾಪ್ ಟಾಪ್, ಗ್ರೀನ್ ಸ್ಕರ್ಟ್ ಹಾಗೆಯೇ ಮರೂನ್ ಕಲರ್ ಜಾಕೆಟ್. ಈ ಥರದ ಔಟ್ಫಿಟ್ ನನ್ನ ಹತ್ರ ಇರಲಿಲ್ಲ, ಸೊ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತಗೊಂಡೆ. ಬಟ್ ಎಂಥ ವಂಡರ್ಫುಲ್ ಚಾಯ್ಸ್ ಗೊತ್ತಾ ಇದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ಬೆಸ್ಟ್ ಥಿಂಗ್ ಅಂದರೆ ಇದರಲ್ಲಿ ಇಲಾಸ್ಟಿಕ್ ಇದೆ, ಸೊ ಚಿಕ್ಕದು ದೊಡ್ಡದು ಆಗುತ್ತೆ ಅನ್ನೋ ವಿಷಯನೇ ಇಲ್ಲ. ಆ್ಯಂಡ್ ಇದು ಸಿಂಪಲ್ ಇಂಡಿಯನ್ ಫಂಕ್ಷನ್ಸ್ಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 737 rupees. ಇದೀಗ ನಮ್ಮ ಅಮ್ಮ ಹಾಕಿರೋ ಸ್ಯಾರಿ ಬಗ್ಗೆ ಮಾತಾಡ್ತೀನಿ. ಅವ್ರು ಚೂಸ್ ಮಾಡಿರೋದು ವೈಟ್ ಸ್ಯಾರಿ ಆ್ಯಂಡ್ ಅದರಲ್ಲಿ ಎಲಿಫೆಂಟ್ ಡಿಸೈನ್ಸ್ ಇದೆ. ಇದಕ್ಕೆ ಕಾಂಟ್ರಾಸ್ಟ್ ಬಂದಿರೋ ಬ್ಲೌಸ್ ಪಿಂಕ್ ಕಲರ್ದು. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? 394 rupees. ಇಷ್ಟು ಕಮ್ಮಿ ಬೆಲೆಯಲ್ಲಿ ಒಂದು ಸಿಂಪಲ್ ಸೂದಿಂಗ್ ಸ್ಯಾರಿ ಸಿಗುತ್ತೆ ಅಂತ ಗೊತ್ತೇ ಇರಲಿಲ್ಲ ನಮಗೆ. ಆನೆಸ್ಟಾಗಿ ಹೇಳಬೇಕು ಅಂದರೆ ಇದು ನಮ್ಮ ಫೇವ್ರೆಟ್ ಸ್ಯಾರಿ ಅಲ್ಲ, ಓಕೆ ಸ್ಯಾರಿ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಈ ಥರದ ಪ್ಯಾಟರ್ನ್ಸ್ ಇಷ್ಟ ಆಗಿರುತ್ತೆ, ಬಟ್ ನಮ್ಮ ಅಮ್ಮನ ಹತ್ರ ಆಲ್ರೆಡಿ ಸಿಮಿಲರ್ ಪ್ಯಾಟರ್ನ್ ಇತ್ತು. ನೆಕ್ಸ್ಟ್ ಸ್ಯಾರಿ ನೋಡ್ತಾ ಇದ್ದೀರಲ್ಲ, ಮರೂನ್ ಆ್ಯಂಡ್ ಗೋಲ್ಡರ್ ಆ್ಯಂಡ್ ಗ್ರೇ ಕಲರ್. ಎಂಥ ಎಲಿಗೆಂಟ್ ಕಾಂಬಿನೇಷನ್ ಇದು. ಬ್ಯೂಟಿಫುಲ್ ಸ್ಯಾರಿ, ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಫಂಕ್ಷನ್ಸ್ಗೆಲ್ಲ, ಮದುವೆಗೆಲ್ಲ ಇದು ಸೂಪರಾಗಿ ಕಾಣಿಸುತ್ತೆ. ಇದರ ಪ್ರೈಸ್ ಎಷ್ಟು ಗೊತ್ತಾ? ಆಲ್ಮೋಸ್ಟ್ 592 ಹತ್ತತ್ರ ಇದೆ. ವರ್ತ್ ಇಟ್ ಅಂತಲೇ ಹೇಳ್ಬೋದು. ಯಾರಾದರೂ ನೋಡಿದಾಗ ಗೊತ್ತಾಗಲ್ಲ ಇದು 592 rupees ಸ್ಯಾರಿ ಅಂತ. ನನಗಂತೂ ಇದಿಷ್ಟ ಆಯಿತು. ಐ ಥಿಂಕ್ ಇದು ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಒಂದು ಎಲಿಗೆಂಟ್ ಆಗಿರುವಂಥ ಡಿವೈನ್ ಜ್ಯುವೆಲ್ರಿ ಹಾಕಿದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ವ, ನಾನು ಹಾಕೊಂಡಿರೋ ವೈಟ್ ಸೂಟ್. ನನಗಂತೂ ಈ ವೈಟ್ ಸೂಟ್ ತುಂಬಾ ಇಷ್ಟ ಆಯಿತು. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಫ್ಲೇರ್ ಆಗಿದೆ, ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿದೆ. ಆದರೆ ಒಂದು ಡ್ರಾಬ್ಯಾಕ್ ಇದೆ, ಕೈಯಲ್ಲಿ ನನಗೆ ಸ್ವಲ್ಪ ಆರ್ಮ್ ಪಿಟ್ ಹತ್ರ ಸ್ವಲ್ಪ ಟೈಟ್ ಆಗುತ್ತೆ. ಇದನ್ನು ಸ್ವಲ್ಪ ದೊಡ್ಡದು ಮಾಡೋದಕ್ಕೆ ಸ್ಪೇಸ್ ಇಲ್ಲ, ಸೊ ಹಾಗಾಗಿ ಇದನ್ನು ಎಕ್ಸ್ಚೇಂಜ್ ಮಾಡಿ ನಾನು ಬೇರೆ ಪೀಸ್ನ ತಗೋಬೇಕು. ಐ ಲವ್ ದಿಸ್ ವೈಟ್ ಕುರ್ತಾ ಅಂತಾನೆ ಹೇಳ್ಬೋದು. ಈ ಕುರ್ತಾ ನಮ್ಮ ಅಮ್ಮನಿಗಂತೂ ತುಂಬಾನೇ ಇಷ್ಟ ಆಯಿತು. ಈ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಕುರ್ತಾ ಅಂತೂ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಅಮ್ಮ ಸ್ವಲ್ಪ ಟಾಲ್ ಆಗೇ ಇದ್ದಾರೆ. ಅವ್ರ ಹೈಟ್ಗೆ ಇದು ಅಷ್ಟು ಲಾಂಗ್ ಆ್ಯಂಡ್ ಫ್ಲೇರ್ ಆಗಿ ಕಾಣಿಸ್ಬೇಕು ಅಂದರೆ ನೀವು ಟಾಲ್ ಆಗಿದ್ರೆ ಇದು ಪರ್ಫೆಕ್ಟ್ ಮ್ಯಾಚಿಂಗ್ ಅಂತಾನೆ ಹೇಳ್ಬೋದು ನಿಮಗೆ. ಈ ಕುರ್ತಾಗೆ ಪ್ರೈಸ್ ನೆನಪಿಲ್ಲ, ಸ್ಕ್ರೀನಲ್ಲಿ ಹಾಕ್ತೀನಿ ಕರೆಕ್ಟ್ ಆಗಿರೋ ಪ್ರೈಸ್. ಆಲ್ಮೋಸ್ಟ್ 675 ಹತ್ತತ್ರ ಪೇ ಮಾಡಿದ್ದೀನಿ, ಬಟ್ ಇಟ್ಸ್ ವರ್ತ್ ಇಟ್. ಸಮ್ಮರ್ಗೆ ಅಂತೂ ಬೆಸ್ಟ್ ಕುರ್ತಾ ಅಂತಾನೆ ಹೇಳ್ಬೋದು. ಸೊ ಫ್ಲೇರ್ ಆಗಿದೆ, ಲಾಂಗ್ ಸ್ಲೀವ್ಸ್ ಬೇರೆ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಬೇರೆ ಮಾಡ್ಬೋದು ಇದರಲ್ಲಿ. ಥಮ್ಸ್ ಅಪ್. ಸೊ ಫಸ್ಟ್ ಆಫ್ ಆಲ್, ಮೀಶೋ ಆ್ಯಪ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿಂದ ಡೌನ್ಲೋಡ್ ಮಾಡಿದ್ರೆ ಮೀಶೋ ಆ್ಯಪ್ ಲಿಂಕ್ ಸಿಗುತ್ತೆ. ಡೌನ್ಲೋಡ್ ಮಾಡಿದ ತಕ್ಷಣ ಲಾಗಿನ್ ಆಗಿ ನಿಮಗೆ ಒಂದು ಪ್ರಾಡಕ್ಟ್ ಅಟ್ ಅ ಟೈಮ್ ತಗೊಳ್ಳೋದಕ್ಕಾಗುತ್ತೆ. ಹಾಗೆಯೇ ಪ್ರತಿಯೊಂದು ಪ್ರಾಡಕ್ಟ್ಗೆ ರಿವ್ಯೂಸ್ ಇರುತ್ತೆ. ನಾನು ಫಸ್ಟ್ ಟೈಮ್ ಶಾಪ್ ಮಾಡ್ತಾ ಇರೋದ್ರಿಂದ ಮೀಶೋ ಅಲ್ಲಿ ನನಗೆ ತುಂಬಾನೇ ಭಯ ಇತ್ತು, ಪ್ರಾಡಕ್ಟ್ ಹೇಗಿರುತ್ತೆ, ಫೇಕ್ ಇರುತ್ತಾ ಅಂತ. ಸೊ ಹಾಗಾಗಿ ನಾನು ರಿವ್ಯೂಸ್ನ ನೋಡಿ, ಫೋಟೋಸ್ನ ನೋಡಿ, ಇಮೇಜಸ್ನ ನೋಡಿ, ಜನಗಳ ಅಭಿಪ್ರಾಯದ ಮೇಲೆ ತಗೊಂಡಿದ್ದೀನಿ. ಹಾಗೆಯೇ ಒಂದು ಪ್ರಾಡಕ್ಟ್ಗೆ ಹಲವಾರು ಜನ ಸೆಲ್ಲರ್ಸ್ ಇರ್ತಾರೆ. ಸೊ ಹಾಗಾಗಿ ನೀವು ಬೆಸ್ಟ್ ಪ್ರೈಸ್ ಯಾವುದು ಅಂತ ಚೂಸ್ ಕೂಡ ಮಾಡ್ಬೋದು. ನೀವು ಈ ಆ್ಯಪ್ ಮುಖಾಂತರ ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆಯೇ ಹಲವಾರು ಜನರಿಗೆ ಸೇಲ್ ಕೂಡ ಮಾಡ್ಬೋದು. ಸೇಲ್ ಮಾಡಬೇಕಾದ್ರೆ ಒಂದು ಮಾರ್ಜಿನ್ ಕೂಡ ಇಟ್ಕೋಬಹುದು. ಇನ್ನೊಂದು ವಿಷಯ, ಎಟ್ ಅ ಟೈಮ್ ನೀವು ಒಂದೇ ಒಂದು ಪ್ರಾಡಕ್ಟ್ನ ಶಾಪ್ ಮಾಡೋದಕ್ಕಾಗೋದು. ಇನ್ನು ಪ್ರತಿಯೊಂದು ಪ್ರಾಡಕ್ಟ್ಗೆ ಡೆಲಿವರಿ ಚಾರ್ಜಸ್ ಆ್ಯಡ್ ಆಗ್ತಾ ಹೋದ್ರೆ ಬಜೆಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಯಾವುದೇ ಪ್ರಾಡಕ್ಟ್ ಆರ್ಡರ್ ಮಾಡಿ ಎಷ್ಟೇ ಬಜೆಟ್ ಆಗಿರಲಿ ಡೆಲಿವರಿ ಚಾರ್ಜಸ್ ಇರೋದೇ ಇಲ್ಲ. ಆ್ಯಂಡ್ ರಿಟರ್ನ್ ಪಾಲಿಸಿ ಕೂಡ ಡೋರ್ ಸ್ಟೆಪ್ ಡೆಲಿವರಿ, ಸೇಫ್ ಆಗಿ ಡೆಲಿವರಿ ಮಾಡ್ತಾರೆ. ಸೇಫ್ ರಿಟರ್ನ್ ಪಾಲಿಸಿ ಕೂಡ ಇದೆ. ಸೊ ತಡ ಮಾಡದೆ ರೀಸನೇಬಲ್ ಬಜೆಟ್ ಅಲ್ಲಿ ಬೆಸ್ಟ್ ಔಟ್ಫಿಟ್ಸ್, ಒಳ್ಳೆ ಕಲೆಕ್ಷನ್ಸ್ ಬೇಕು ಅಂದ್ರೆ ನಮ್ಮ ಬೆಂಗಳೂರಿನ ಈ ಒಂದು ಶಾಪಿಂಗ್ ಆ್ಯಪ್ ಲಿಂಕ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ, ಮೀಶೋ ಆ್ಯಪ್ನ. ಸೊ ತಡ ಮಾಡದೆ ನಾನು ತಗೊಂಡಿರೋ ಪ್ರಾಡಕ್ಟ್ಸ್ ಕೋಡ್ನ ಕೂಡ ಹಾಕ್ತೀನಿ. ಆ ಕೋಡ್ನ ಟೈಪ್ ಮಾಡಿದ್ರೆ ಸಾಕು, ಆ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ ಆ್ಯಂಡ್ ಶಾಪ್ ಮಾಡಿ. ಸೊ ನೋಡಿದ್ರಲ್ವ ನನ್ನ ಆನೆಸ್ಟ್ ರಿವ್ಯೂ ಮೀಶೋ ಆ್ಯಪ್ ಬಗ್ಗೆ. ಸೊ ನಾನು ಹೇಳ್ದಂಗೆ ಎಲ್ಲ ಸತಿ ನಮಗೆ ಇಷ್ಟ ಆಗಿರುವಂಥ ಪ್ರಾಡಕ್ಟ್ಸ್ ಬರಲ್ಲ, ಎಲ್ಲ ಸತಿ ನಮಗೆ ಫಿಟ್ ಆಗುವಂಥ ಪ್ರಾಡಕ್ಟ್ಸ್ ಬರಲ್ಲ. ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ ನಾವು ಎಕ್ಸ್ಚೇಂಜ್ ಮಾಡಲೇಬೇಕಾಗುತ್ತೆ ಕೆಲವೊಂದು ಸತಿ. ಸೊ ಇಲ್ಲೂ ಈ ಸತಿ ನಾನು ತಗೊಂಡಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಎಕ್ಸ್ಚೇಂಜ್ ಮಾಡಿ ಬೇರೆ ಪ್ರಾಡಕ್ಟ್ಸ್ನ ತಗೋತೀನಿ ಸೈಜ್ ವಿಷಯಕ್ಕೆ ಬಂದಾಗ. ಅದರ್ವೈಸ್ ಓವರ್ ಆಲ್ ಹೇಳಬೇಕು ಅಂದರೆ ಐ ಆಮ್ ಡೆಫಿನೆಟ್ಲಿ ವೆರಿ ಹ್ಯಾಪಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ಒಂದು ಶಾರ್ಟ್ ವಿಡಿಯೋ ಇಷ್ಟವಾಗಿರುತ್ತೆ. ಆ್ಯಂಡ್ ಮತ್ತಷ್ಟು ಹೊಸ ಕಾಂಟೆಂಟ್ ಜೊತೆ ಬರ್ತಾನೆ ಇರ್ತೀನಿ. ಅಂಟಿಲ್ ದೆನ್, ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು
ಖಂಡಿತವಾಗ್ಲೂ ಮರಿಬಾರ್ದು. ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಬಾಯ್.